ಹಾಯ್, ನನ್ನ ಹೆಸರು ವಿಶ್ವನಾಥ್. ಸೊ ನಾನು ಕೆನರಾ ಅಲ್ಲಿ 2017 ಡಿಸೆಂಬರಲ್ಲಿ ಜಾಯ್ನ್ ಆಗಿದ್ದೀನಿ. ಸೊ ನಾನೀಗ ರೀಜನಲ್ ಕ್ರೆಡಿಟ್ ಮ್ಯಾನೇಜರ್ ಆಗಿದ್ದೀನಿ ಯಶವಂತಪುರ ರೀಜನ್ಗೆ. ಸೊ ಬೇಸ್ ಬ್ರಾಂಚ್ ಬಂದು ರಾಜಾಜಿನಗರ. ಸೊ ನಾನು ಕೆನರಾ ಅಲ್ಲಿ ಲಾಸ್ಟ್ 5 years ಇಂದ ವರ್ಕ್ ಮಾಡ್ತಾ ಇದ್ದೀನಿ. ಬೊಮ್ಸಂದ್ರಲ್ಲಿ ಒಂದು ಕಸ್ಟಮರ್ ಇದ್ರು, ಸಿ ಆರ್ ಎಸ್ ಗಾರ್ಮೆಂಟ್ಸ್ ಅಂತ. ಸೊ ಅವರು ಲಾಕ್ಡೌನ್ ಟೈಮಲ್ಲಿ ಕೋವಿಡ್ ಎಫೆಕ್ಟ್ ಇಂದ ಆಲ್ಮೋಸ್ಟ್ ಕ್ಲೋಸಿಂಗ್ ಲೆವೆಲ್ಗೆ ಸಿಚುವೇಶನ್ಗೆ ಹೋಗಿದ್ರು. ಸೊ ಆ ಟೈಮಲ್ಲಿ ನಮ್ಮ ಕೆನರಾ ಇಂದ ಟಾಪ್ ಅಪ್ ಲೋನ್ಸ್ನ ಆಫರ್ ಮಾಡಿದ್ರು. ಸೊ ಆ ಟಾಪ್ ಅಪ್ ಲೋನ್ನ ನಾನು ವಿಸಿಟ್ ಮಾಡಿ ಅದನ್ನ ರೆಕಮೆಂಡ್ ಮಾಡಿ ಅಪ್ರೂವ್ ಮಾಡಿಸಿದೆ. ಸೊ ಅದರಿಂದ ಕಸ್ಟಮರ್ನ ಕ್ಲೋಸ್ ಮಾಡಬೇಕಾಗಿರೋ ಬಿಸ್ನೆಸ್ ಇವಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಕಸ್ಟಮರ್ ಯಾವಾಗೇ ಹೋಗ್ಲಿ ಕೆನರಾ ಬಗ್ಗೆ ಒಳ್ಳೆ ಒಪಿನಿಯನ್ ಕೊಡ್ತಿದ್ದಾರೆ, ಫುಲ್ಲು ಹ್ಯಾಪಿ ಆಗಿದ್ದಾರೆ. ಸೊ ಇದು ನಮಗೂ ಸ್ವಲ್ಪ ಖುಷಿ ಆಗ್ತಿದೆ. ಸೊ ನನ್ನ ಫೇವ್ರೆಟ್ ಪ್ಲೇಸ್ ಬಂದು ಗೋವಾ ಇದೆ. ಸೊ ನಾನು ಸ್ಕೂಲ್ ಟೈಮಿಂದ ಕಾಲೇಜ್ ಟೈಮಿಂದನೂ ಪ್ಲಾನ್ ಮಾಡ್ತಾ ಇದ್ದೀನಿ, ಬಟ್ ಇದುವರೆಗೂ ಹೋಗಿಲ್ಲ. ಸೊ ಇದು ಕಮ್ಮಿಂಗ್ ಇಯರಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ ಗೋವಾಗೆ ಹೋಗ್ಬೇಕು ಅಂತ. ಸೊ ಈಗ ನಾನು ಕರೆಂಟ್ ರೋಲ್ ಬಂದು ಕ್ರೆಡಿಟ್ ಮ್ಯಾನೇಜರ್ ಆಗಿದ್ದೀನಿ. ಸೊ ಈ ಕ್ರೆಡಿಟ್ ರೋಲಲ್ಲಿ ಏನು ಇಂಟ್ರೆಸ್ಟಿಂಗ್ ಅಂದರೆ, ಸೊ ಎವ್ರಿ ಫೈಲ್ಸ್ ಹೊಸ ಲರ್ನಿಂಗ್ಸ್ ಇರುತ್ತೆ, ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಇದರಿಂದ ನಮ್ಮ ನಾಲೆಜ್ ತುಂಬ ಇಂಪ್ರೂವ್ ಆಗ್ತಿದೆ. ಅದೇ ಥರ ಎಲ್ಲ ಬಿಸ್ನೆಸ್ ಬಗ್ಗೆನೂ ಒಳ್ಳೆ ನಾಲೆಜ್ ಸಿಗ್ತಾ ಇದೆ. ಸೊ ಹಾಬೀಸ್ ಬಂದು ಪ್ಲೇಯಿಂಗ್ ಬ್ಯಾಡ್ಮಿಂಟನ್ನು ಆ್ಯಂಡ್ ಪ್ಲೇಯಿಂಗ್ ವಿಡಿಯೋ ಗೇಮ್ಸ್. ಕೆನರಾ ಬಂದು ನಮಗೆ ಒಂಥರ ಫ್ಯಾಮಿಲಿ ಇದ್ದಂಗೆ. ಸೊ ಎನಿ ಟೈಮ್ ಯಾವ ಟೈಮ್ ಬೇಕಂದ್ರೆ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಸೊ ಮೈನ್ ಹೇಳಕ್ ಬೇಕಂದ್ರೆ ಕೋವಿಡ್ ಟೈಮಲ್ಲಿ ಸೊ ಯಾರಿಗೂ ಬಿಸ್ನೆಸ್ಸು ಇರ್ತಿರ್ಲಿಲ್ಲ, ಏನು ಕಲೆಕ್ಷನ್ ಆಗ್ತಿಲ್ಲ. ಅಂಥ ಟೈಮಲ್ಲೂ ನಮಗೆ ಸ್ಯಾಲ್ರಿ ಕೊಟ್ಟು ಒಳ್ಳೆ ಸಪೋರ್ಟ್ ಮಾಡಿದೆ. ಸೊ ಅದಾದ್ಮೇಲೆ ನಮಗೆ ಎಂಪ್ಲಾಯಿ ಲೋನ್, ಸ್ಟಾಫ್ ಲೋನ್ ಕೊಟ್ಟು ಆ ಟೈಮ್ಗೆ ನಮ್ಗೆ ಸ್ವಲ್ಪ ಎಮರ್ಜೆನ್ಸಿ ನೀಡ್ ಇತ್ತು. ಸೊ ಅದನ್ನು ಆನ್ ಟೈಮ್ ಪ್ರೊವೈಡ್ ಮಾಡಿ ಸಪೋರ್ಟ್ ಮಾಡಿದೆ. ಆಯ್ತಾದ್ಮೇಲೆ ನಮ್ಮ ಲರ್ನಿಂಗ್ಸ್ ಏನಿದೆ ಅದ್ ಬೇಸ್ಮೇಲೆ ಆನ್ ಟೈಮ್ ಪ್ರಮೋಷನ್ಸ್ ಆಗಲಿ, ಇನ್ಕ್ರಿಮೆಂಟ್ಸ್ ಆಗಲಿ, ಎಲ್ಲದರಲ್ಲೂ ಒಳ್ಳೆ ಸಪೋರ್ಟ್ ಕೊಡ್ತಾ ಇದೆ. ಐ ಲವ್ ಕೆನರಾ. ಥ್ಯಾಂಕ್ ಯು ಕೆನರಾ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ.